ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ನಿಟ್ಟೂರಿನ ಪುರಲ್ಲಿ 800 ವರ್ಷದ ಪ್ರಾಚೀನ ಚೋಳರ ಕಾಲದ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇಗುಲದ ರಥಕ್ಕೆ ದುಷ್ಕರ್ಮಿಗಳು ಬೆಂಕಿ ಹಾಕಿ ಸುಟ್ಟು ಹಾಕಿದ್ದು ಈ ಘಟನೆಯನ್ನ ದೇವಸ್ಥಾನಗಳ ಮಹಾಸಂಘ ಖಂಡಿಸಿದೆ. ಇದು ಧಾರ್ಮಿಕ ದತ್ತಿ ಇಲಾಖೆಯ ಸಿ ಗ್ರೇಡ್ ದೇಗುಲವಾಗಿದ್ದು ಇದರ ವಾರ್ಷಿಕ ಜಾತ್ರೆ ಇದೇ ಮಾರ್ಚ್ 20ರಿಂದ ಪ್ರಾರಂಭ ಆಗಲಿಕ್ಕಿತ್ತು. ಊರಿನವರು ಜಾತ್ರೆಗೆ ತಯಾರಿ ನಡೆಸುವ ಮೊದಲೇ ಈ ಘಟನೆ ನಡೆದಿದೆ. ಈ ಘಟನೆಯ ಸಂಬಂಧ ಉತ್ತರ ಭಾರತದ ಓರ್ವ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಈ ಘಟನೆ ಅತ್ಯಂತ ಗಂಭೀರವಾಗಿದ್ದು ಕೂಡಲೇ ಇದರ ಹಿಂದಿನ ಅಪರಾಧಿಗಳು ಯಾರು, ಯಾವ ಉದ್ದೇಶಕ್ಕೆ ಈ ಕೃತ್ಯ ಎಸಗಿದ್ದಾರೆ, ಇದರ ಹಿಂದಿನ ಷಡ್ಯಂತ್ರ ಏನು ಎಂಬುದನ್ನು ಪತ್ತೆ ಹಚ್ಚಬೇಕು ಎಂದು ಸಂಘ ಒತ್ತಾಯ ಮಾಡಿದೆ. ಕೂಡಲೇ ಅಪರಾಧಿಗಳನ್ನ ಬಂಧಿಸಬೇಕು. ಸರ್ಕಾರ ಹಿಂದೂ ದೇವಸ್ಥಾನಗಳಿಂದ ತೆರಿಗೆ ಸಂಗ್ರಹ ಮಾಡುತ್ತೆ, ಆದರೆ ದೇವಸ್ಥಾನಗಳ ಸುರಕ್ಷತೆಯನ್ನ ಮಾಡೋದಿಲ್ಲ. ಇದು ಅತ್ಯಂತ ಖಂಡನೀಯವಾಗಿದೆ. ದೇವಸ್ಥಾನದ ಜಾತ್ರೆಗೆ ಸುರಕ್ಷತೆ ನೀಡಬೇಕು ಎಂದು ದೇವಸ್ಥಾನಗಳ ಮಹಾಸಂಘ ಇದರ ಮೋಹನ್ ಗೌಡ ಒತ್ತಾಯ ಮಾಡಿದ್ದಾರೆ. ನಮಸ್ಕಾರ. ಇವತ್ತು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಪುರದಲ್ಲಿ ಸುಮಾರು 800 ವರ್ಷಗಳ ಹಳೆಯ ಅಂದರೆ ಪ್ರಾಚೀನ ಚೋಳರ ಕಾಲದ ಕಲ್ಲೇಶ್ವರ ಸ್ವಾಮಿ ದೇವಾಲಯದ ರಥಕ್ಕೆ ದುಷ್ಕರ್ಮಿಗಳು ಬೆಂಕಿ ಹಾಕಿ ಸುಟ್ಟಿರುವಂಥ ಘಟನೆ ನಡೆದಿದೆ. ಮಾರ್ಚ್ 20ನೇ ತಾರೀಕಿಗೆ ಈ ದೇವಸ್ಥಾನದ ಜಾತ್ರೆ ನಡೆಯಲಿಕ್ಕಿತ್ತು. ಇದು ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಬರುವಂಥ ಸಿ ಗ್ರೇಡ್ ದೇವಸ್ಥಾನ ಆಗಿದೆ. ಈ ದೇವಸ್ಥಾನದ ಜಾತ್ರೆಯ ತಯಾರಿಯ ಸಂಭ್ರಮದಲ್ಲಿರುವಾಗ ಆ ಜಾತ್ರೆಯ ರಥಕ್ಕೆ, ದೇವರ ರಥಕ್ಕೆ ಬೆಂಕಿಯನ್ನು ಇಟ್ಟಿದಂಥ ಘಟನೆ ಇವತ್ತು ನಡೆದಿರುವಂಥದ್ದು ಅತ್ಯಂತ ಖಂಡನೀಯ ಇದೆ. ಇವತ್ತು ರಾಜ್ಯ ಸರ್ಕಾರ ಹಿಂದೂ ದೇವಸ್ಥಾನಗಳಿಂದ ತೆರಿಗೆ ಹಣವನ್ನು ಸಂಗ್ರಹ ಮಾಡುತ್ತೆ, ಆದರೆ ದೇವಸ್ಥಾನಗಳಿಗೆ ಯಾವುದೇ ರಕ್ಷಣೆಯನ್ನು ಕೊಡೋದಿಲ್ಲ. ಅದರಲ್ಲಿ ವಿಶೇಷವಾಗಿ ಸಿ ಗ್ರೇಡ್ ದೇವಸ್ಥಾನಗಳನ್ನು ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯವನ್ನು ಮಾಡೋದಿಲ್ಲ, ಸುರಕ್ಷತೆಯನ್ನು ನೋಡೋದಿಲ್ಲ, ಅದರ ಕಾಳಜಿಯನ್ನು ವಹಿಸೋದಿಲ್ಲ. ಇವತ್ತು ಅದರ ಪರಿಣಾಮವಾಗಿ ಇವತ್ತು ಸಿ ಗ್ರೇಡ್ ದೇವಸ್ಥಾನಗಳ ಸ್ಥಿತಿ ಅತ್ಯಂತ ಶೋಚನೀಯ ಇದೆ. ರಾಜ್ಯ ಸರ್ಕಾರಕ್ಕೆ ದೇವಸ್ಥಾನದ ಹಣ ಬೇಕು, ಆದರೆ ದೇವಸ್ಥಾನ ಅಭಿವೃದ್ಧಿ ರಕ್ಷಣೆ ಯಾವುದು ಬೇಡ ಆಗಿದೆ. ನಾವು ಈ ಘಟನೆಯನ್ನು ಖಂಡನೆ ಮಾಡ್ತೇವೆ. ಇದರ ಹಿಂದೆ ಯಾರಿದ್ದಾರೆ, ಯಾವ ದುಷ್ಕರ್ಮಿಗಳಿದ್ದಾರೆ, ಯಾರು ಮಾಸ್ಟರ್ ಮೈಂಡ್ ಇದ್ದಾರೆ, ಇದನ್ನು ಪತ್ತೆ ಹಚ್ಚಬೇಕು. ಕೂಡಲೇ ಅಪರಾಧಿಗಳ ಬಂಧನ ಮಾಡಬೇಕು. ಮತ್ತು ಮುಂದಿನ ತಿಂಗಳು, ಈ ಮಾರ್ಚ್ ತಿಂಗಳು ಹೆಚ್ಚಿನದಾಗಿ ಏಪ್ರಿಲ್ ತಿಂಗಳಿನಲ್ಲಿ ವಿಶೇಷವಾಗಿ ದೇವಾಲಯಗಳಲ್ಲಿ ಜಾತ್ರೆಗಳು ನಡೆಯುತ್ತೆ. ಇಂಥ ಘಟನೆಗಳು ಮರುಕಳಿಸದಂತೆ ಸರ್ಕಾರ ಸೂಕ್ತ ಭದ್ರತೆ ವ್ಯವಸ್ಥೆಯನ್ನು ಮಾಡಬೇಕು ಹೇಳುವ ಆಗ್ರಹವನ್ನು ದೇವಸ್ಥಾನಗಳ ಮಹಾಸಂಘ ಆಗ್ರಹವನ್ನು ಮಾಡುತ್ತೆ. ಈ ಘಟನೆಯನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಹೇಳುವ ಆಗ್ರಹವನ್ನು ಮಾಡ್ತಾ ಇದೆ.